ನಾನು ಹೇಳ್ತೇನೆ, ಯೋಗ್ಯತೆ ಅಲ್ಲ, ಅದು ಹಣೆ ಬರ ವಿಷಯ. ಹೌದು. ಅವನಿಗೆ ನಮಗೆಲ್ಲ ಎಷ್ಟು ಕಣ್ಣುಗಳುಂಟು? ಅವನಿಗೆ 3 ಕಣ್ಣುಗಳುಂಟು. ಅದು ಲೋಕಕ್ಕೆ ಗೊತ್ತು. ಅದು ವಿಷಮ ವಿಷಮ ಕಿತ್ತು ಕಣ್ಣು. 3 ವಿಷಮ, 2 ಸರಿ, 1 ವಿಷಮ. ಆ ಕಣ್ಣುಗಳಿಗೆ ಏನುಂಟು ಅದು ಗೊತ್ತುಂಟು ಅವನಿಗೆ. ಅದರಲ್ಲಿ ಬೆಂಕಿ. ಸದ್ಯಕ್ಕೆ ಮುಟ್ಟಿದ್ದಾನೆ. ಅವ ಯಾವಾಗ ಸತೀಶ ಯಾವಾಗ ಬಿಡುತ್ತಾನೆ ಅಂತ ಹೇಳಿಕೊಳ್ಳುವುದು ಕಣ್ಣು. ಹೌದು, ಬಿಡ್ತಾನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ನೀನನ್ನು ಅವನನ್ನು ಮದುವೆ ಆದ್ರೆ ಅವನ ವಾಮಾಂಗಿ ಎಡಭಾಗದಲ್ಲಿ ಕೂತ್ಕೊಳ್ಬೇಕು ಅಲ್ವಾ? ಎಡಭಾಗದಲ್ಲಿ ಕುಳಿತಾಗ ಮಾತನಾಡ್ತಾ 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 ಪಕ್ಕನೆ ಅವ 3ನೇ ಕಣ್ಣನ್ನು ತೆರೆದ್ರೆ ಸುಟ್ಟು ಬಸ್ ಅವರು ದೇವರಲ್ಲ, ಸ್ಥಿರತೆ ಉಂಟು. ಹೌದಾ? ಪರಮೇಶ್ವರ ಒಂದು ಬಾಚಣಿಗೆ ಗತಿ ಉಂಟ ಆದ್ರೆ ಅವ ತಲೆ ಬಾಗಿತ್ತು. ಚಂದ್ರಶೇಖರ ಎಣ್ಣೆ ಹಾಕುತ್ತಾನ, ತಲೆಗೆ ಎಣ್ಣೆ ಹಾಕದೆ ಬಾಚದೆ ಒಂದು ಅಕ್ಕಿ ಮೊಟ್ಟೆ ಇಟ್ಟರು ಗೊತ್ತಾಗ್ಲಿಕ್ಕಿಲ್ಲ. ನೋಡಿ ಅಕ್ಕಿ ನೋಡಿ ನಾಡಿ ಹಾಕಿದೆ, ಸೊಂಟಕ್ಕೆ ಸುತ್ತಿಕೊಂಡಿದ್ದಾನೆ. ಬಲಿಪ್ಪನ ಚರ್ಮ, ಬಲಿಪ್ಪ, ಹುಲಿ, ಚಿಟ್ಟೆ ಹುಲಿ, ಪಟ್ಟೆ ಹುಲಿ, ಬಲಿಪ್ಪ, ಹೀಗೆಲ್ಲ ಜಾತಿಗಳು ಉಂಟದು. ಹತ್ತಿರ ಹೋದ್ರೆ ಮುಗು ಮುಚ್ಚಿಕೊಳ್ಬೇಕು. ಹಸಿ ಹಸಿ ಚರ್ಮದ ವಾಸೆ, ಪುಟ್ಟ ಚರ್ಮ ಉಂಟಲ್ಲ, ಅದೇ ಜಾರದ ಹಾಗೆ ಅದಕ್ಕೊಂದು ಹಾವನ್ನು ಬಿಗಿದು ಇಟ್ಟುಕೊಂಡಿದ್ದಾನೆ. ನೀನು ಲೆಕ್ಕ ಹಾಕು, ನೀನು ಅಂದಾಜು ಮಾಡಬೇಕು. ನಾನು ಹೇಳಿದ್ದನ್ನು ಗ್ರಹಿಸಿಕೊಳ್ಬೇಕು. ಅಂದಾಜು ಮಾಡುದಂದ್ರೆ ಹಾಗೆ ಅಂದಾಜು ಮಾಡ್ತೀಯಲ್ಲ, ಅಂತರ ಬೇಕು. ಅಂತರ ಬೇಕು, ಅಂತರ ಬೇಕು ಅಂತ. ಹೌದೌದು. ನೀನು ಅವನನ್ನು ಮದುವೆ ಆದ್ರೆ ತ್ರಿಮೂರ್ತಿಗಳಲ್ಲಿ ಮದುವೆ ಕುಳಿತಾರೆ. ಒಬ್ಬ ಬ್ರಹ್ಮ, ಅವ ಹಂಸವನ್ನೇ ಏರಿಕೊಂಡು ಬರ್ತಾನೆ. ನಿಜ. ಮತ್ತೊಬ್ಬ ವಿಷ್ಣು, ಅವನಿಗೆ ವಾಹನ ಯಾವುದು? ಗರುಡ. ಹೌದು, ಗರುಡನ್ನೇ ಯಾವ ಬರ್ತಾನೆ. ಈ ಗರುಡನ್ನು ಕಂಡಾಗ ಈ ಹಾವಿಗೂ ಗರುಡನಿಗೂ ಬಂದ ದ್ವೇಷ. ಹೌದಾ? ಈ ಗರುಡನ್ನು ಕಂಡಾಗ ಇವನ ಸೊಂಟಕ್ಕೆ ಸುತ್ತಿದ ಹಾವು ಪುಸ್ತಕ ಏನಾದಿತ್ತು ಲೆಕ್ಕ ಹಾಕು. ನೀನು ಲೆಕ್ಕ ಹಾಕು. ನಾನು ಮುಂದಿನದನ್ನು ಹೇಳುವುದಿಲ್ಲ, ಮರ್ಯಾದೆ ಸಭೆಯಲ್ಲಿ ಹೋಗ್ತದೆ. ಹೌದಾ? ಮರ್ಯಾದೆ ಹೋಗುವ ಪ್ರಸಂಗಕ್ಕೆ ನಾವು ಕೈ ಹಾಕಬಾರ್ದು. ನಾವು ಯಾವುದನ್ನು ಮಾಡಬೇಕು ಅದೇ ಪ್ರಸಂಗ ದೊಡ್ಡ ಮಾಡೋಣ. ಮರ್ಯಾದೆ ಹೋದ್ರೆ ಮರ್ಯಾದೆ ದೊಡ್ಡದಲ್ಲ, ನಮ್ಗೆ ಅದು ಮುಖ್ಯ, ನಮಗೆ ಇದು ಮುಖ್ಯ ಅಲ್ಲ. ಒಂದು ಕಡೆಗೆ ಹೆಚ್ಚಿರ್ತದೆ, ಮತ್ತೊಂದು ಕಡೆ ಮೇಲೆ ಕಡಿಮೆ, ದೊಡ್ಡ ವಿಷಯವೇ ಅಲ್ಲ. ಅದೊಂದು 15-20 ಕೊಟ್ಟಾರ. ಹೌದಾ? ನಮಗೆ ಮರ್ಯಾದೆ ಮುಖ್ಯ, ಮರ್ಯಾದೆ ಹೋಗ್ತದೆ. ಆಮೇಲೆ ಒಳ್ಳೆ ಸುಗಂಧ ದ್ರವ್ಯ ಪೂಸ್ತಾನ ಇಲ್ಲ. ಸತ್ತ ಹೆಣದ ಆ ಬೂದಿ ಉಂಟಲ್ಲ, ಅದನ್ನು ಕಲಸಿ ಮೈಗೆ ಮೆತ್ತಿ, ಅದು ಭಕ್ತರ. ಸತ್ತ ಹೆಣ ಗೊತ್ತಾಯ್ತದೆ. ಜೀವಂತ ಹೆಣಗಳಿರ್ತವೆ, ಕೆಲಸ ಮಾಡದೆ ಮೂಲೆಯಲ್ಲಿ ಕೆಲವು ಬಿದ್ದು ಬೀಳುತ್ತದಲ್ಲ, ಅದು ಜೀವಂತ ಹೆಣ. ದುಡಿಬೇಕು ಮನುಷ್ಯ. ಸತ್ತ ಹೆಣ, ಜೀವಂತ ಹೆಣ. ಆಯ್ತಾ? ಒಂದು ಆಭರಣ ಹಾಕ್ತಾನ, ನಾಗಾಭರಣ ಅಂತ ಇರುದುಂಟ ಅವನಿಗೆ, ಹಾವುಗಳನ್ನ ಯಾವ. ಆಮೇಲೆ ರುಂಡ ಹೆಣಗಳು, 10 ಹೆಣಗಳು ಹೆಣ ಸತ್ತ. ಹೌದಾ? ಅದನ್ನು ರುಂಡವನ್ನೆಲ್ಲ ಒಂದು ಮಾಲೆ ಮಾಡಿ ಇಲ್ಲಿ ಹಾಕಿಕೊಳ್ಳುದು. ಹೌದಾ? ಕಣ್ಣುಗಳ ವಿಷಯ ಹಾಗಾಗಿ. ಆದ್ದರಿಂದ ಒಂದು ಸಮಾನತೆ ಬೇಕಾ ಬೇಡ ಮದುವೆ ಆಗ್ಲಿಕ್ಕೆ? ನಿನಗೆ ಸಂಘಟನೆ ಸರಿ ಬರುವುದಿಲ್ಲ ಅಂತ ಹೇಳುದು ನಾನು. ನಿಮ್ಮ ವಿಷಯ ಕೇಳುವಾಗ ನಗು ಬರ್ತದೆ. ಹಾಗಾಗಿ ಬೇಡ, ಅವನ ಆಸೆ ಬಿಟ್ಟು ಬಿಡು. ನಿಮಗೆ ಏನು